ಚೋಟಮಂಗಳೂರು ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ದ ಬತಿರ್ದು ದಿಂಜ ಕಷ್ಟಡು ಉಪ್ಪುನ ಪಿಲಾರ್ ಶಾಲಾ ಪರಿಸರದ ಶಾಲೆದ ಜೋಕಲ್ನ ಪೋಷಕರಿಗೆ ದಿನ ಬಳಕೆ ಸಾಮಗ್ರಿಲೇನು ಪಿಲಾರ್ ಶಾಲಾ ಲಯನ್ಸ್ ಆರೋಗ್ಯ ಕೇಂದ್ರದ ಐತರ ಕಾಂಡೆ ವಿತರಣೆ ಮಾಡ್ತೀರಿ. ದಿನ ಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದ್ದು ಪಾತೆರ್ನ ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಲಯನ್ ನಮಿತಾ ಶ್ಯಾಮ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಸಹಕಾರ ಬೊಕ ಲಯನ್ಸ್ ಸದಸ್ಯ ಬಂಧುಲಿನ ಸಹಕಾರಡು ಚೋಟಮಂಗಳೂರು ಲಯನ್ಸ್ ಬೊಕ ಲಿಯೋ ಕ್ಲಬ್ದ ವತಿರ್ದು ದಿಂಜ ಕಷ್ಟಡು ಉಪ್ಪುನ ತೊಂದರೆಡು ಉಪ್ಪುನಕ್ಲಿಗೆ ದಿನ ಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಂದಿಲ್ಲ. ಕೆಲವು ಕಡೆಟ್ ಇಲ್ಲಿ ಇಲ್ಲಡೆ ಪೋದುಲ ಆಹಾರ ಕಿಟ್ಟಲೇನು ಈತನಂಗೆನೆ ಒದಗಾದ ಇತ್ತ ಪಿಲಾರು ಸರಕಾರಿ ಶಾಲೆಯ ದಿಂಜ ಬಂಗಡು ಉಪ್ಪುನ ಜೋಕಲ್ನ ಪೋಷಕರಿಗೆ ಪರಿಸರದ ಕೆಲವರಿಗೆ ಆರಿ ದಿನ ಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದ ಪಂಡದ ತೆರಿಪಾಯರು. ಆತ್ಮೀಯರೇ, ಮಂಗಳೂರು ನಮ್ಮ ಈ ಭಾಗದ ಲಯನ್ಸ್ ಕ್ಲಬ್ ಚೋಟಮಂಗಳೂರು ವತಿಯಿಂದ ಇವತ್ತು ಕೋವಿಡ್-19 ಒಂದು ಸಂಕಷ್ಟಕ್ಕೊಳಗಾದ ಕುಟುಂಬಕ್ಕೆ ಏನು ಸಹಾಯವನ್ನು ನಮ್ಮ ಹತ್ರ ಯಾಚಿಸಿದ್ದಾರೆ ಅವರಿಗೆಲ್ಲರಿಗೂ ಸಹಾಯ ಮಾಡುವ ಕೆಲಸವನ್ನು ನಾವು ಇವತ್ತು ನಮ್ಮ ಈ ಪಿಲಾರ್ ಶಾಲೆಯ ಮುಖಾಂತರ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಜಗತ್ತಿನಾದ್ಯಂತ ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ಹಲವಾರು ದೇಶಗಳು, ನಮ್ಮ ದೇಶದ ಕೆಲವು ಕುಟುಂಬಗಳು ಎಲ್ಲರೂ ಬಹಳ ತೊಂದರೆ ಅನುಭವಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಮಂಗಳೂರು ಲಯನ್ಸ್ ಕ್ಲಬ್ ಚೋಟಮಂಗಳೂರು ಅದಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಇಂದು ಮುಂದೆ ಬಂದು ತಮ್ಮಿಂದಾದ ಸಹಾಯವನ್ನು ಸಮಾಜಕ್ಕೆ ಮಾಡುತ್ತಿದೆ. ಒಂದು ಸಂಘ ಲಯನ್ಸ್ ಸಂಸ್ಥೆ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದರಿಂದ ನಾವು ಕೂಡ ನಮ್ಮ ಕಿಂಚಿತ್ತು ಅಳಿಲು ಸೇವೆಯನ್ನು ಮಾಡಲು ಮುಂದಾಗಿದ್ದೇವೆ. ನಮಗೆ 2 ಕ್ವಿಂಟಾಲ್ ಅಕ್ಕಿಯನ್ನು ಶ್ರೀ ಕ್ಷೇತ್ರ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಅವರು ನೀಡಿದ್ದಾರೆ. ಹಾಗೂ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಅದಕ್ಕೆ ಕೆಲವು ದಿನ ಬಳಕೆ ಸಾಮಗ್ರಿಗಳನ್ನು ಪೂರೈಸುವುದರ ಮುಖಾಂತರ ಈ ಭಾಗದ ಜನರಿಗೆ ಸ್ವಲ್ಪ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಇಂದು ಇಲ್ಲಿ ಪಿಲಾರ್ ಶಾಲೆಯಲ್ಲಿ ನಾವು ಸೇರಿದ್ದೇವೆ. ಆತ್ಮೀಯರೇ, ನಾನು ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರ ಗೋಕರ್ಣನಾಥೇಶ್ವರ ಕುದ್ರೋಳಿಯ ಆಡಳಿತ ಮಂಡಳಿಗೆ ಧನ್ಯವಾದ ಅರ್ಪಿಸ್ತೇನೆ. ಏನು ಹೊರೆ ಕಾಣಿಕೆಯ ರೂಪದಲ್ಲಿ ದೇವಸ್ಥಾನಕ್ಕೆ ಭಕ್ತರು ಕೊಡ್ತಾರೋ ಅದನ್ನು ಪುನಃ ಭಕ್ತರಿಗೆ ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನೂರಾರು ಸಂಘ ಸಂಸ್ಥೆಗಳಿಗೆ ಯಾವೆಲ್ಲ ಸಂಘ ಸಂಸ್ಥೆಗಳು ಜನಪರವಾಗಿ ಕೆಲಸ ಮಾಡ್ತಿದೆ ಅವರಿಗೆಲ್ಲ ಅಕ್ಕಿ ಮೂಲಕ ಸಹಾಯ ಮಾಡಿದೆ. ಹಾಗೆ ಪ್ರಪ್ರಥಮವಾಗಿ ನಾನು ಪೂರ್ವಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ನಮ್ಮೆಲ್ಲರ ಸದಸ್ಯರ ಪರವಾಗಿಯೂ ಶ್ರೀ ಕ್ಷೇತ್ರ ಕುದ್ರೋಳಿಯ ಆಡಳಿತ ಮಂಡಳಿಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಮೇಲಾಗಿ ನಮ್ಮ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಸದಸ್ಯರು
ಸಹಾಯದ ಹಸ್ತ ಚಾಚಿ ಇವತ್ತು ನಾವೆಲ್ಲ ಕಿಟ್ ರೆಡಿ ಮಾಡಿದ್ದೇವೆ. ಈಗಾಗಲೇ 25 ಕಿಟ್ಗಳನ್ನು ಹಂಚಿಯಾಗಿದೆ. ಇಲ್ಲಿ ಒಂದು 25ರಿಂದ 30 ತನಕ ಕಿಟ್ಟನ್ನು ನಾವು ಹಂಚಲು ರೆಡಿಯಾಗಿದ್ದೇವೆ. ಅದೇ ಮುಂದಕ್ಕೆ ಉಳಿದ ಕಿಟ್ಟನ್ನು ಕೆಲವೊಂದು ಆಯ್ದ ಅಶಕ್ತ ಕುಟುಂಬಗಳ ಲಿಸ್ಟ್ ನಮ್ಮಲ್ಲಿ ಬಂದಿವೆ. ಅವರನ್ನು ಈ ವಾರ ಒಂದು 2-3 ದಿನದಲ್ಲಿ ಹಂಚಿ ಈ ಒಂದು ಸಾಂಕ್ರಾಮಿಕ ರೋಗದಿಂದ ಕಷ್ಟಕ್ಕೆ ಒಳಗಾದವರ ಒಂದು ಕಷ್ಟದಲ್ಲಿ ಭಾಗಿಯಾಗುವಂತಹ ಒಂದು ಭಾಗ್ಯವನ್ನು ನಾವು ಲಯನ್ಸ್ ಕ್ಲಬ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಸಂಸ್ಥೆಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಶಾಲಾ ಮಂಡಳಿಯ ಪಿಲಾರ್ ಶಾಲಾ ಮಂಡಳಿಯ ಅಧ್ಯಕ್ಷರಾದ ಅಶ್ರಫ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮುಖ್ಯೋಪಾಧ್ಯಾಯರಾದ ಲಯನ್ ರೋಹಿತ್ ಅವರು, ನಮ್ಮ ಲಯನ್ಸ್ ಸದಸ್ಯರಾದ ಸತೀಶ್ ಭಂಡಾರಿ ಹಾಗೂ ಲಯನ್ ಮಲ್ಲಿಕಾ ಭಂಡಾರಿ ಅವರು, ಲಯನ್ ಡಾಕ್ಟರ್ ರವಿವರ್ಮ ಆಳ್ವ ಅವರಿದ್ದಾರೆ, ಮತ್ತು ಲಯನ್ ಮಹೇಶ್ ಕುಮಾರ್ ಹಾಗೂ ಲಯನ್ ಸರಿತಾ ಅವರು, ಲಯನ್ ಸಪ್ನಾ ಹಾಗೂ ಇಲ್ಲಿ ನಮ್ಮ ಸೆಕ್ರೆಟರಿ ಅವರಾದ ಲಯನ್ ಸಂದೀಪ್ ಮಹಾಲೆ ಹಾಗೂ ನಿರಂತರ ಈ ಒಂದು ಹೆಲ್ತ್ ಸೆಂಟರಲ್ಲಿ ಅದನ್ನು ಮುನ್ನಡೆ ನಡೆಸಿಕೊಂಡು ಹೋಗುವಂತಹ ನಮ್ಮ ಲಯನ್ ರಾಜೇಶ್ ಶಬರಿ ಶೆಟ್ಟಿ ಅವರಿದ್ದಾರೆ. ಹಾಗೂ ನಮ್ಮ ಲಿಯೋ ಸೆಕ್ರೆಟರಿ ಆದ ಲಿಯೋ ಪ್ರಣವಿ ಉಚಿಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರ ಸಹಯೋಗದಿಂದ ನಾವು ಈ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಸೇವಾ ಕಾರ್ಯವನ್ನು ಮುಂದುವರಿಸ್ತಾರೆ. ಆತ್ಮೀಯರೇ, ಇಂದು ನಮ್ಮ ಲಯನ್ ಡಾಕ್ಟರ್ ರವಿವರ್ಮ ಅವರು ಹೇಳಿದಾಗೆ ಎಲ್ಲರೂ ಮುಖ್ಯವಾಗಿ ಬಿಸಿ ನೀರು ಕುಡಿಯುವಂಥದ್ದು, ಕೈಯನ್ನು ಆಗಾಗ ತೊಳೆಯುವಂಥದ್ದು, ಅಂತರ ಕಾಪಾಡುವಂಥದ್ದನ್ನು ನಾವು ಮಾಡಬೇಕು. ಅದೇ ರೀತಿ ಎಲ್ಲರೂ ಕಡ್ಡಾಯವಾಗಿ ಹೊರಗೆ ಬರುವಾಗ ಮಾಸ್ಕನ್ನು ಧರಿಸಲೇಬೇಕು. ಆದ ಕಾರಣ ಮನೆಯಲ್ಲೇ ಮಾಡಿದಂತಹ ಮಾಸ್ಕ್ ಇವತ್ತು ಅಕ್ಕಿ ಹಾಗೂ ಏನು ದಿನ ಸಾಮಗ್ರಿ ವಸ್ತುಗಳಿವೆ ಅದರೊಟ್ಟಿಗೆ ನಾವು ಮಾಸ್ಕನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಯಾರೆಲ್ಲ ಹೊಲಿಗೆ ಗೊತ್ತಿದೆ, ಮನೆಯಲ್ಲಿ ಸ್ಟಿಚಿಂಗ್ ಮಾಡ್ತೀರಾ, ಒಂದು ಚಿಕ್ಕ ತುಂಡು ಬಟ್ಟೆಯಲ್ಲಿ ಈ ರೀತಿ ಮಾಸ್ಕ್ ಮಾಡಬಹುದು. ಇದು ಮನೆಯಲ್ಲಿ ನಾನೇ ತಯಾರಿಸಿದಂತಹ ಮಾಸ್ಕ್ಗಳು. ಆದ ಕಾರಣ ನಿಮ್ಮಲ್ಲೆಲ್ಲ ವಿನಂತಿ ಏನಂದರೆ, ಹೊರಗೆ ಬರುವಾಗ ಕಡ್ಡಾಯವಾಗಿ ಮಾಸ್ಕನ್ನು ಬಳಸಿರಿ. ಅಗತ್ಯವಿದ್ದರೆ ಮಾತ್ರ ಹೊರಗೆ ಬನ್ನಿ, ಇಲ್ಲದಿದ್ದರೆ ನೀವು ಹೊರಗೆ ಬರಲೇಬೇಕು ಅಂತ ಆದರೆ ಮಾಸ್ಕ್ ಧರಿಸಿ ಅಂತರವನ್ನು ಕಾಪಾಡಿ ಎಂಬ ಒಂದು ಸಂದೇಶವನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಧನ್ಯವಾದ. ಮಾಜಿ ಅಧ್ಯಕ್ಷರು, ವಲಯ ಪ್ರಮುಖರು ಲಯನ್ ರಾಜೇಶ್ ಶೆಟ್ಟಿ ಶಬರಿ ಪಾತ್ರರೊಂದು ದಿನಬಳಕೆ ಸಾಮಗ್ರಿಗಳಿಗೆ ಕುದ್ರೋಳಿ ಕ್ಷೇತ್ರದಕ್ಕಲು ಸದಸ್ಯ ಬಂಧುಲು ದಾನಿಲು ಸಹಕಾರ ಕೊಡ್ತಾರೆ ಬಂಡದ ತೆರಿಪಾಯರು ಚೋಟಾ ಮಂಗಳೂರದ 317 ಡೀತ ಇಂಗ್ಲ ಈ ಪರಿಸರಡು ಲಯನ್ ಸೇವಾ ಸಂಸ್ಥೆ ಮಸ್ತ್ ಕೆಲಸ ಮಾಡ್ತಿದ್ದೇನೆ. ಅಂಚಾದ ಪಿಲಾರ್ ಶಾಲೆಲ್ಲ ಈ ಚೋಟಾ ಮಂಗಳೂರು ಶಾಲೆ ಮಸ್ತ್ ಸೌಲಭ್ಯ ಕೊಡ್ತಾನೆ. ಅಂಚ ಮೂಲ ಆರೋಗ್ಯ ಕೇಂದ್ರಡು ನಮ್ಮ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಕ್ಕಲು ನಂಗೆ ಸಪೋರ್ಟ್ ಮಾಡ್ತಾರೆ. ಅಂಚ ಎಂಕುಲು ಇನ್ನಿತ ದಿನ ಮುಂತ ಪರಿಸರದ ಅಕ್ಲೆಗೆ ಮಸ್ತ್ ತೀರಾ ಕಷ್ಟ ಹೊಡಿತಿನ ಅಕ್ಲೆಗೆ ಒಂದು ಕಿಂಚಿತ್ತು ಸಹಾಯನ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರಿನ ಮುಖಾಂತರ ಮಾಡ್ತಂದಿಲ್ಲ. ಆಯ್ತಾ ಈ ಕಾರ್ಯಕ್ರಮಕ್ಕೂ ಚೋಟಾ ಮಂಗಳೂರು ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ನಮಿತಾ ಶ್ಯಾಮು ಈ ಕಾರ್ಯಕ್ರಮದ ಬೈದ್ಯರು, ಅಂಚನೆ ಕಾರ್ಯದರ್ಶಿ ಸಂದೀಪ್ ಮಾಲೆ, ಅಂಚನೆ ಲಯನ್ಸ್ ಕ್ಲಬ್ದ ಮಾತ ಅಧ್ಯಕ್ಷರನಕಲು, ಅಂಚನೆ ಶಾಲಾ ಅಭಿವೃದ್ಧಿ ಸಮಿತಿದ ಅಧ್ಯಕ್ಷರೇನಂಚಿನ ಅಶ್ರಫ್ ಉಲ್ಲೇರು, ಅಂಚನೆ ಶಾಲಾ ಮುಖ್ಯೋಪಾಧ್ಯಾಯರೇನಂಚಿನ ಲೋಹಿತಾಕ್ಷ ಮಾಸ್ಟರ್ ಉಲ್ಲೇರು. ಈ ಕಾರ್ಯಕ್ರಮನು ಎಂಗುಲು ಮಲ್ಪುವ ಈ ಕಾರ್ಯಕ್ರಮ ಬೈದಿನ ಮಾತಾ ಮೆಂಬರ್ ನಕ್ಲೆಗ್ ಸ್ಥಳೀಯ ನಕ್ಲೆಗ್ ಮಕ್ಕ ಸವಲತ್ತು ದಿತನಂಚಿನ ತೀರ ಕಷ್ಟ ಹೊಡಿತನ ಬಂದಿಲ್ಲಗಲ ಪೂರ ಚೋಟಾ ಮಂಗಳೂರಿನ ಪರವಾದ ಹೃತ್ಪೂರ್ವಕ ಸ್ವಾಗತನು ಕೊರದು. ಲಯನ್ ಡಾಕ್ಟರ್ ರವಿವರ್ಮ ಆಳ್ವ ಕೊರೋನಾ ಜಾಗೃತಿದ ಬಗೆಟ್ಟು ಪೊಲಬು ಕೊರಿಯರು. ಜಗತ್ತಿಗೆ ಒಂದು ಅತ್ಯಂತವಾದ ಒಂದು ವೈರಸ್ಸಿನ ಸೋಂಕು ಪ್ಯಾಂಡಮಿಕ್ ಅಂತಾಗಿದೆ. ಸರಿಯಾದ ಚಿಕಿತ್ಸೆಯೂ ಇದಕ್ಕೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಜಗತ್ತು ಇದೆ. ನಾನು ಜನರಲ್ಲಿ ವಿನಂತಿಸುವುದೇನೆಂದರೆ, ಇದಕ್ಕೆ ಸರಿಯಾದ ಚಿಕಿತ್ಸೆಯೂ ಇಲ್ಲ. ಆದ ಕಾರಣ ಇದನ್ನು ನಾವು ನಮಗೆ ತಗಲದ ಹಾಗೆ ನಾವು ನೋಡುವಂಥದ್ದು ನಮ್ಮ ಕರ್ತವ್ಯ. ಇದು ಮೂಗು, ಕಣ್ಣು, ಬಾಯಿಯ ಮೂಲಕ ನಮ್ಮ ದೇಹಕ್ಕೆ ಹೋಗ್ತದೆ. ಆದ ಕಾರಣ ಇದು ಯಾವಾಗಲೂ ಹೋಗುವುದು ನಮ್ಮ ಕೈಯಿಂದಾಗಿ. ಸೊ ಯಾವಾಗಲೂ ನಾವು ಕೈಯನ್ನು ಬಿಸಿ ನೀರು ಬೇಕಾಗಿಲ್ಲ, ಚೆನ್ನಾಗಿ ಸಾಬು ನೀರಿನಲ್ಲಿ ತೊಳೆತಾ ಇರಬೇಕು. ಯಾಕೆಂದರೆ ಈ ವೈರಸ್ಸಿಗೆ ಒಂದು ಕೊಬ್ಬಿನ ಒಂದು ಕವಚ ಇರ್ತದೆ. ಅದರ ಒಳಗೆ ಈ ವೈರಸ್ಸಿನ RNA ಇರುವುದು.
ಈ ನೀವು ಸಾಬೂನಿನಲ್ಲಿ ಕೈ ತೊಳೆದರೆ ಅದರಲ್ಲಿರುವ ಆ ಕೊಬ್ಬಿನ ಕವಚ ಕರಗಿ ಹೋಗ್ತದೆ. ಆರಣ್ಯ ಓಪನ್ ಆದ ಕೂಡಲೇ ಅದು ಆಮೇಲೆ ಅದು ಬದುಕುವುದಿಲ್ಲ. ಆದ ಕಾರಣ ನಮ್ಮ ಅತ್ಯಂತ ಮುಖ್ಯ ಕರ್ತವ್ಯ ಏನಂದರೆ ನಮ್ಮ ಕೈಯನ್ನು ಆಗಾಗ ತೊಳೆಯುತ್ತಾ ಇರಬೇಕು. ಆಮೇಲೆ ನೀರು ನಮ್ಮ ಮೈಯಲ್ಲಿ ನೀರಿನ ಅಂಶ ತುಂಬ ಇರಬೇಕು. ಆಗಾಗ ನೀರು ಕುಡಿತಾ ಇರಬೇಕು. ಅದು ಬಿಸಿ ನೀರಿದ್ದರೂ ಪರವಾಗಿಲ್ಲ, ವಾರ್ಮ್ ವಾಟರ್ ಇದ್ದರೂ ಪರವಾಗಿಲ್ಲ, ಒಟ್ಟು ನೀರು ಆಗಾಗ ಕುಡಿತಾ ಇರಬೇಕು. ಮುಖವನ್ನು ಮಾಸ್ಕಿಂದ ಕವರ್ ಮಾಡಬೇಕು. ಕೈಯನ್ನು ಇಕ್ಕಿಸಿದ್ದ ಮುಟ್ಟಬಾರದು. ನಾವು ಕೈ ಎಲ್ಲಿ ಹೋಗಿ ಬಂದರೂ ನಮ್ಮ ಅಂಗಿ, ನಮ್ಮ ಪ್ಯಾಂಟ್ ಇದನ್ನು ಬೇರೆ ಬಿಸಿನೀರಿನಲ್ಲಿ ಒಗೆದೇ ನಾವು ಇನ್ನೊಂದು ಸಲಕ್ಕೆ ಉಪಯೋಗಿಸಬೇಕು. ಒಬ್ಬರಿಗಿಂತ ಒಬ್ಬರು ನಾವು ಡಿಸ್ಟೆನ್ಸ್ ಕಾಯಲೇಬೇಕು. ಯಾಕೆಂದರೆ ಇದು ಡ್ರಾಪ್ಲೆಟ್ ಮೆಥಡ್ನಲ್ಲಿ ಹರಡುವುದು, ಇದು ಗಾಳಿಯಲ್ಲಿ ಹರಡುವ ವೈರಸ್ ಅಲ್ಲ. ಸೊ ಒಬ್ಬನಿಗಿಂತ ಒಬ್ಬೊಂದು 5 ಫೀಟ್ ಆದ ಡಿಸ್ಟೆನ್ಸ್ನಲ್ಲಿ ಇರಲೇಬೇಕು. ಹೀಗೆ ಮಾಡಿ ನಾವು ನಮ್ಮನ್ನು ಕಾಪಾಡಬೇಕು, ನಾವು ನಮ್ಮ ಪರಿಸರವನ್ನು, ನಮ್ಮ ಜನಾಂಗವನ್ನು ಕಾಪಾಡಬೇಕು. ಅಂಥ ಒಂದು ಅತ್ಯಂತ ಒಂದು ಕಷ್ಟ ಕಾಲದಲ್ಲಿ ನಾವಿದ್ದೇವೆ. ಎಲ್ಲರೂ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಹಾಯ ಮಾಡಿಕೊಂಡು ಇದನ್ನು ನಾವು ಹೋಗಲಾಡಿಸಲಿಕ್ಕೆ ಟ್ರೈ ಮಾಡಬೇಕು. ಕೋವಿಡ್ನಿಂದ ಮೃತ್ಯು ಹೊಂದ ವ್ಯಕ್ತಿಯಲ್ಲಿ ಆ ವೈರಸ್ ಇರುವುದಿಲ್ಲ. ಕೋವಿಡ್ನಿಂದ ಮೃತ್ಯು ಹೊಂದ ವ್ಯಕ್ತಿಯಿಂದ ವೈರಸ್ ಮತ್ತೊಂದು ವ್ಯಕ್ತಿಗೆ ಹರಡುವುದಿಲ್ಲ. ಆದ ಕಾರಣ ಒಂದು ಮನುಷ್ಯ ಮರಣನಾದ ನಂತರ ಅವನಿಗೆ ಕೊಡುವ ಎಲ್ಲ ಇದು ಗೌರವವನ್ನು ಕೊಟ್ಟು ಅವನ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಎಲ್ಲ ಜನಸಾಮಾನ್ಯರುಗಳು ಖಂಡಿತವಾಗಿಯೂ ಸಹಾಯ ಮಾಡಬೇಕೆಂದು ನಾನು ವಿನಂತಿಸ್ತೇನೆ. ಪಿಲಾರ್ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರು ಲಯನ್ ರೋಹಿತಾಶ್ವ ಉಚ್ಚಿಲ್ ಸೊಲ್ಮೆ ಸಂದಾಯರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಪಿಲಾರು ಶಾಲಾ ಬಡ ಮಕ್ಕಳ ಕುಟುಂಬಗಳಿಗೆ ಇವತ್ತು ಈ ಒಂದು ಸಂಕಷ್ಟದ ಕಾಲದಲ್ಲಿ ತಮ್ಮ ಅಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಒಂದು 20 ಕುಟುಂಬಗಳಿಗೆ ಇವತ್ತು ಉಚಿತವಾಗಿ ಅಕ್ಕಿ ಮತ್ತು ಅಗತ್ಯವಾದಂತಹ ಸಾಮಗ್ರಿಗಳನ್ನು ಇವತ್ತು ವಿತರಿಸುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ನಮಿತಾ ಶ್ಯಾಮ್ರವರು, ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿಗಳನ್ನು ಈ ಪರಿಸರದಲ್ಲಿ ಹಮ್ಮಿಕೊಳ್ತೇವೆ. ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಒಂದು ಆರೋಗ್ಯ ಕೇಂದ್ರವು ಕೂಡ ಅದು ಲಯನ್ಸ್ ಆರೋಗ್ಯ ಕೇಂದ್ರ ಆಗಿರ್ತದೆ. ಈ ಒಂದು ಪರಿಸರದಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈಗ ಲಯನ್ಸ್ ಕ್ಲಬ್ ಭಾಳಷ್ಟು ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದೆ. ಉಚಿತವಾಗಿ ವೈದ್ಯಕೀಯ ಸೌಲಭ್ಯವನ್ನು ಕೂಡ ಲಯನ್ಸ್ ಕ್ಲಬ್ ಒದಗಿಸ್ತಾ ಇದೆ. ಈ ಒಂದು ಸಂಕಷ್ಟದ ಕಾಲದಲ್ಲಿ ಇಂತಹ ಒಂದು ಮಹತ್ತರವಾದಂಥ ಕೆಲಸವನ್ನು ಈ ಒಂದು ಪರಿಸರದಲ್ಲಿ ಮಾಡಿರ್ತೀರಿ. ಅದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷೆಯಾದಂಥ ನಮಿತಾ ಶ್ಯಾಮ್ರವರು ನಮ್ಮ ಎಲ್ಲರ ಪರವಾಗಿ ಕೂಡ ಅವರನ್ನು ಅಭಿನಂದಿಸ್ತೇನೆ. ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಹಾಗೂ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಹಾಗೂ ಈ ಒಂದು ಲಯನ್ಸ್ ಕ್ಲಬ್ಬು ಲಯನ್ಸ್ ಆರೋಗ್ಯ ಕೇಂದ್ರದ ಸ್ಥಾಪಕರು ಕೂಡ ಆಗಿರ್ತಾರೆ. ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಕಾರ್ಯದರ್ಶಿ ಲಯನ್ ಸಂದೀಪ್ ಮಹಾಲೆ, ಲಯನ್ಸ್ ಸದಸ್ಯ ಬಂಧುಲು ಸರ್ವಶ್ರೀ ಸತೀಶ್ ಭಂಡಾರಿ, ಮಹೇಶ್ ಕುಮಾರ್, ಶ್ಯಾಮಸುಂದರ್, ಮಲ್ಲಿಕಾ ಎಸ್ ಭಂಡಾರಿ, ಸರಿತಾ ಮಹೇಶ್, ಸಪ್ನ, ಲಿಯೋ ಕಾರ್ಯದರ್ಶಿ ಪ್ರಣವಿ ಉಚ್ಚಿಲ್, ಪಿಲಾರ್ ಶಾಲಾಭಿವೃದ್ಧಿ ಸಮಿತಿದ ಅಧ್ಯಕ್ಷರು ಅಶ್ರಫ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು.